ನಮಸ್ಕಾರ ಬಂಧುಗಳೇ. ಜುಲೈ 3 ಶುಕ್ರವಾರ, ತ್ರಯೋದಶಿ, ಶುಕ್ಲ ಪಕ್ಷದ ಚಂದ್ರ ಜ್ಯೇಷ್ಠ ನಕ್ಷತ್ರದ ತಾರಾಗಳಿಂದ ಹೋಗ್ತಾ ಇದೆ. ಜ್ಯೇಷ್ಠ ನಕ್ಷತ್ರ ಒಂದು ಶಕ್ತಿಯದ ನಕ್ಷತ್ರ, ಕುಜ ರಾಶಿಯದ ನಕ್ಷತ್ರ. ಚಂದ್ರ ಇದರೊಟ್ಟಿಗೆ ಬಂದರೆ, ಅದು ಸಹ ಶುಕ್ರವಾರ ದಿನ ಬಂದರೆ, ತ್ರಯೋದಶಿಯ ದಿನ ಬಂದರೆ ಏನಾಗಬಹುದು? ನಮ್ಮ ಜೊತೆಗೆ ಜ್ಯೋತಿಷ್ಯ ವಿದ್ವಾಂಸ ಮತ್ತು ಮನೋ ಅಧ್ಯಾತ್ಮ ವಿಜ್ಞಾನದ ತಜ್ಞರು ಶ್ರೀಯುತ ಗಣೇಶ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಕೇಳೋಣ, ಈ ವಿದಗ್ಧ ಭಂ ಆದರೆ ಏನು? ಶುಕ್ರವಾರ ದಿನ ಜ್ಯೇಷ್ಠ ನಕ್ಷತ್ರ ಬಂದರೆ ಯಾಕೆ ಇದನ್ನು ಅಷ್ಟು ಒಳ್ಳೆ ರೀತಿ ಶುಭ ಕಾರ್ಯಗಳಿಗೆ ಒಳ್ಳೆ ಹೇಳಲಿಲ್ಲ? ಆಚಾರ್ಯ, ಯಾಕೆ ವಿದಗ್ಧ ಅಂತ ಇದ್ದರೆ ವಿದಗ್ಧ ಯೋಗ ಆದರೆ ಏನು? ಅಂದರೆ ಜ್ಯೇಷ್ಠ ನಕ್ಷತ್ರ ಅಂದರೆ ಒಂದು ರೀತಿ ಸ್ತ್ರೀ ವಶೀಕರಣ ಆಗುವಂಥ ಒಂದು ಜ್ಯೇಷ್ಠ ನಕ್ಷತ್ರ. ಆ ದಿನ ಶುಕ್ರವಾರ ಬಂದರೆ, ಶುಕ್ರ ಅಂದರೆ ಏನು? ಶುಕ್ರ ಸ್ತ್ರೀಕಾರಕ. ಅದಕ್ಕೆ ಅದು ದಗ್ಧ ಯೋಗ ಅಂತ ಮಾಡಿದ್ರು. ಅದನ್ನು ಶುಕ್ರವಾರ ಒಳ್ಳೆಯದಲ್ಲ ಅನ್ನೋಂಥ ಭಾವನೆ ಇದೆ. ಹಾಗಾದರೆ ಈ ಸಮಯದಲ್ಲಿ ಮನುಷ್ಯನ ದೇಹದ ಒಳಗೆ ಗಂಡಸರಾಗಲಿ ಹೆಂಗಸರಾಗಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಬಹುದು. ಲೇಡೀಸ್ ಹಾರ್ಮೋನ್ ಡಿಸ್ಟರ್ಬ್ ಇರಬಹುದು, ಗಂಡಸರ ಹಾರ್ಮೋನ್ ಡಿಸ್ಟರ್ಬ್ ಇರಬಹುದು, ಈ ಥರ ಸಮಸ್ಯೆಗಳ ಚಾನ್ಸಸ್ ಇರಬಹುದು. ಆದರೆ ಈಗ ಶುಭ ಕಾರ್ಯ ಯಾಕೆ ಮಾಡಬಾರ್ದು ಅಂತ ಹೇಳಿದ್ದಾರೆ? ಶುಭ ಕಾರ್ಯ ಅಂತ ಹೇಳಿದರೆ, ಒಂದನೇದಾಗಿ ತಿಂಗಳು ಆಷಾಢ ಮಾಸ ಒಳ್ಳೆಯದಿಲ್ಲ. ಹೌದು, ಆಷಾಢ ಮಾಸ ಒಂದು ಇಲ್ಲಿನ ಇದರಲ್ಲಿ ಆಷಾಢ ಮಾಸ ಯಾವುದು ಒಳ್ಳೆಯ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ನಿಜವಾಗಿ ಈ ಒಂದು ಸಮಯದಲ್ಲಿ ದೇಹದ ಒಳಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರಿಂದಾಗಿ ಸೊ ಅವರು ಕಾಮದಿಂದ ಜನರು ದೂರ ಇರಬೇಕು, ಇಲ್ಲದ್ರೆ ಈ ದಿನ ಕಾಮದಲ್ಲಿ ಅವರಿಗೆ ಏನು ತೊಂದರೆ ಇಲ್ವಾ? ಹೌದು, ಅಂದರೆ ಕಾಮಕ್ಕೆ ಮನಸ್ಸು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಒಂದು ತಿಂಗಳನ್ನು ತ್ಯಾಜ್ಯ ಮಾಡಿದ್ರು. ಅಂತಹ ಆಷಾಢ ಮಾಸದಲ್ಲಿ ವೀಕ್ಷಕರೇ, ಯಾವುದು ಆಷಾಢ ಮಾಸದಲ್ಲಿ ನಾವು ಮೌನ ವ್ರತ ಇಡಬೇಕು, ಆಹಾರ ವ್ರತ ಇಡಬೇಕು, ಕಾಮ ವ್ರತ ಇರಬೇಕು, ಅಂತಹ ಆಷಾಢ ಮಾಸದಲ್ಲಿ ಈ ಶುಕ್ರವಾರ ಬಹಳ ಪರೀಕ್ಷೆದ ದಿನ ಜನರಿಗೆ. ಬಹುಶಃ ಅವರಿಗೆ ಯಾವ ಥರದ ರೀತಿಯಿಂದ ಸಹ ಅವರು ಮನಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡಿ, ದೇವರ ಚಿಂತನೆ ಮಾಡಿ, ಅಧ್ಯಾತ್ಮ ಯಾವುದು ಥರ ಅವರು ಮನಸ್ಸನ್ನು ಕಾಮವನ್ನು ಈಗ ಸರಿ ಮಾಡಿ ಇಡಬಹುದು. ಏನು ಪರಿಹಾರ ಅದಕ್ಕೆ? ಅಲ್ಲ, ಕಾಮ ಅಂತ ಹೇಳಿದರೆ ಎಲ್ರಿಗೂ ಒಂದೇ ಥರ ಇರುತ್ತೆ ಅಂತ ಅಲ್ಲ. ಆದರೆ ಕೆಲವರು ಯಾವುದ್ಯಾವುದೋ ವೃತ್ತಿಯಲ್ಲಿ ಯಾವುದ್ಯಾವುದೋ ಇದರಲ್ಲಿ ಇರ್ತಾರೆ. ಆಧ್ಯಾತ್ಮಿಕ ಹೆಚ್ಚಾಗಿ ಇದು ಮಾಡಿಕೊಂಡ್ರೆ ಮನಸ್ಸು ಶುದ್ಧ ಆಗುತ್ತೆ ಅನ್ನೋದು ಒಂದು ಭಾವನೆ. ಆಧ್ಯಾತ್ಮಿಕವಾಗಿ ಏನು ಮಾಡಬಹುದು? ಜಪ ಮಾಡಬಹುದು. ಯಾವ ಮಂತ್ರ ಜಪ ಮಾಡಿದರೆ ಒಳ್ಳೆಯದು? ಯಾಕೆಂದರೆ ಶುಕ್ರವಾರ ದಿನ ಸ್ತ್ರೀ ಗ್ರಹ ಮತ್ತೆ ಜ್ಯೇಷ್ಠ ನಕ್ಷತ್ರ ಕುಜದ ರಾಶಿ, ಇದು ಚಂದ್ರ, ಕುಜನಿ ಸಂಬಂಧಪಟ್ಟಂತದ್ದು, ದೇವಿ ಸಂಬಂಧಪಟ್ಟದ್ದ ಮಂತ್ರಗಳು ಓಂ ದುಂ ದುರ್ಗಾಯ ನಮಃ. ಇಲ್ಲಂದ್ರೆ ನೀವು ನಿಮ್ಮ ಗುರುಗಳ ಹತ್ರ ಕೇಳಿ ಯಾವ ಮಂತ್ರ ನಿಮಗೆ ಇಷ್ಟ ಇದ್ರೆ ಆ ಮಂತ್ರದ ಸಿದ್ಧಿ ಮಾಡಬಹುದು. ಚಾತುರ್ಮಾಸ್ಯದ ಸಮಯ, ತ್ರಯೋದಶಿ ಶುಕ್ಲ ಪಕ್ಷ ಒಂದು ಅದ್ಭುತವಾದ ಶಕ್ತಿಗೊಳ್ಳುವಂಥದ್ದು ದಿನ ಆಕ್ಚುಲಿ. ಸೊ ಈ ದಿನ ಮನಸ್ಸು ಗಟ್ಟಿ ಇದೆ. ಯಾಕೆಂದ್ರೆ ಶುಕ್ಲ ಪಕ್ಷದ ತ್ರಯೋದಶಿ ಚಂದ್ರ. ನೀವು ದುರ್ಗಾ ಮಂತ್ರ ಜಪ ಮಾಡಿ, ಮತ್ತೆ ಯೋಗ ಅಭ್ಯಾಸ ಮಾಡಿದರೆ ಏನು ಮಾಡಬಹುದು? ಸೂರ್ಯ ನಮಸ್ಕಾರ ಮಾಡಬಹುದು. ಸೂರ್ಯ ನಮಸ್ಕಾರ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು. ಮತ್ತೆ ನಿಜವಾಗಿ ಭುಜಂಗಾಸನ ಮಾಡಿದರೆ ಶ್ವಾಸನಕ್ಕೆ ಸ್ವಲ್ಪ ಒಳ್ಳೆ ಆಗಬಹುದು. ಮತ್ತೆ ಮೂಲಾಧಾರ ಚಕ್ರ ಮತ್ತೆ ಸ್ವಾದಿಷ್ಠಾನ ಚಕ್ರವನ್ನು ಗಟ್ಟಿ ಮಾಡಲಿಕ್ಕೆ ಏನಾದರೂ ನೀವು ರಹಸ್ಯ ಹೇಳಬಹುದು ಎಲ್ಲ ಬಂಧುಗಳಿಗೆ? ಅದೆಲ್ಲ ಹೇಗೆ ಹೇಳು, ಮೂಲಾಧಾರದ ಒಬ್ಬರೊಬ್ಬರ ಇಂಟ್ರೆಸ್ಟ್ ಇದ್ದಾಗೆ ಒಬ್ಬರೊಬ್ಬರು ಆಸನ ಮಾಡ್ತಾರೆ, ಕೆಲವರು ಜಪ ತಪ್ಪಗಳನ್ನು ಮಾಡ್ತಾರೆ. ಅವರವರು ಇದಕ್ಕೆ ಬಿಟ್ಟದ್ದು. ಅದೆಲ್ಲ ಅವರವ್ರ ಪ್ರಕಾರವೇ ಪ್ರಯತ್ನ ಮಾಡಿ ನೋಡಬಹುದು. ಬಲಾತ್ಕಾರವಾಗಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅನ್ನುವಂಥದ್ದಲ್ಲ. ಅದ್ಭುತವಾದ ವಿಷಯ, ಬಹಳ ಪ್ರಾಕ್ಟಿಕಲ್ ಪಾಯಿಂಟ್. ವೀಕ್ಷಕರೇ ನೋಡಿ, ಕೆಲವೊಮ್ಮೆ ಏನಾಗ್ತದೆ, ವಿ ಆರ್ ಟೂ ಮಚ್ ಡಿಪೆಂಡೆಂಟ್ ಆನ್ ಸಂಬಡೀಸ್ ಒಪಿನಿಯನ್. ಬೇರೆಯವ್ರದ್ದು ಅಭಿಪ್ರಾಯ ಬಗ್ಗೆ ನಾವು ತುಂಬ ಡಿಪೆಂಡ್ ಇರ್ತೇವೆ. ನಮಗೆ ನಮ್ಮ ಮೇಲೆ ಆತ್ಮವಿಶ್ವಾಸ ಇರುವುದಿಲ್ಲ. ನೀವೇ ನಿಮ್ಮ ಪ್ರಕಾರ ನೋಡಿಕೊಂಡು ಹೇಗೆ ನೀವು ನಿಮ್ಮ ಮೂಲಾಧಾರ ಚಕ್ರ, ಹೇಗೆ ನಿಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ನೀವು ಊರ್ಜೆವಾಗಿ ಇಡಬಹುದು, ಪಾಸಿಟಿವ್ ಆಗಿ ಇಡಬಹುದು, ಇದಕ್ಕೆ ಪ್ರಯತ್ನ ಮಾಡಿ, ಧ್ಯಾನ ಮಾಡಿ. ಕಾಮವನ್ನು ಸಂಯಮ ಇಡಲಿಕ್ಕೆ ಅಧ್ಯಾತ್ಮ, ಜಪ, ತಪ, ಧ್ಯಾನದಿಂದ ಮನಸ್ಸನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಈ ತಪಸ್ಸೆ ನಿಮ್ಮ ಸಾರ್ಥಕವಾಗಲಿ. ಅದ್ಭುತವಾದ ದಗ್ಧ ಯೋಗದ ಬಗ್ಗೆ ಆಚಾರ್ಯ ತಾವು ಹೇಳಿದ್ದೀರಿ. ಆದರೆ ನನ್ನ ಆಯುರ್ವೇದದ ಪರಿಪ್ರೇಕ್ಷ್ಯದಲ್ಲಿ ನೋಡಿದರೆ ವಿದಗ್ಧ ಅಂತ ಹೇಳಿದರೆ ದಗ್ಧ ವಿಪಾಕ, ಅಂದರೆ ತಿಂದಿದ ಆಹಾರ ಬಂಧುಗಳೇ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ, ಅಂದರೆ ತುಂಬ ಆ್ಯಸಿಡ್ ಇದೆ, ಆದರೂ ನೀವು ನಮ್ಮ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಿದರೆ ಸುಟ್ಟುದು,
ಆಹಾರ ದೇಹ ಒಳಗೆ ಹೋಗಿ ಸುಟ್ಟುತ್ತದೆ, ಆದರೆ ದೇಹಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ಜ್ಯೇಷ್ಠ ನಕ್ಷತ್ರದಲ್ಲಿ ಅದಕ್ಕೋಸ್ಕರ ಏನು ತಿನ್ನಬಹುದು ಅಂತ ಪ್ರಶ್ನೆ ಬಂದರೆ, ಗಂಜಿ ಊಟ ಮಾಡಿ, ತುಪ್ಪ ಸ್ವಲ್ಪ ಹಾಕಿ ಗಂಜಿ ಊಟ ಮಾಡಿ ವೀಕ್ಷಕರೇ. ಸಾಧ್ಯ ಆದರೆ ತರಕಾರಿ ಊಟ ಮಾಡಿ. ಮಾಂಸ, ಮೀನ ಮಾಂಸ, ತುಂಬ ಹೆವಿ ಫುಡ್, ಫ್ರೈಡ್ ಫುಡ್ ಎಂದು ವರ್ಜನೆ ಮಾಡಿದರೆ ವಿದಗ್ಧ ಯೋಗ ದಿನ ನಿಮ್ಮ ಒಳಗೆ ದಗ್ಧ ಆಗುವುದಿಲ್ಲ. ಆಹಾರ ದೇಹಕ್ಕೆ ಸಿಗಬೇಕು. ಇದು ಉದ್ದೇಶದಿಂದ ಸಸ್ಯಾಹಾರದ ಪ್ರಯೋಗ ಮಾಡಿ, ಗಂಜಿ ಊಟ ಪ್ರಯೋಗ ಮಾಡಿ. 3 ಜುಲೈ ತ್ರಯೋದಶಿ ಶುಕ್ಲ ಪಕ್ಷ ಜ್ಯೇಷ್ಠ ನಕ್ಷತ್ರ ಶುಭವಾಗಲಿ. ಶುಭ ಮಂಗಲ.